ಪುತ್ತೂರು ತಾಲೂಕು ಒಳಮುಗ್ರು ಗ್ರಾಮದ ಕೈಕಾರ ಪುಂಡಿಕಾಯಿಯ ಕುಟುಂಬಸ್ಥರು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರ್ತಾ ಇರುವ ಕಾರಣಿಕ ದೈವಗಳ ವಾರ್ಷಿಕ ನೇಮೋತ್ಸವವು ಕುಟುಂಬದ ಯಜಮಾನರಾದ ಬಾಬುಶೆಟ್ಟಿ ಪುಂಡಿಕಾಯಿ ಮತ್ತು ಪುಂಡಿಕಾಯಿ ಕುಟುಂಬಸ್ಥರ ಮುಂದಾಳತ್ವದಲ್ಲಿ ನಡೆಯಲಿದೆ. ಬೆಳಗ್ಗೆ ವೈದಿಕ ಕಾರ್ಯಕ್ರಮ, ಗಣಹೋಮ, ಸ್ಥಳಶುದ್ಧಿ, ನಾಗತಂಬಿಲ, ರಕ್ತೇಶ್ವರಿ ಮತ್ತು ಗುಳಿಗ ದೈವಗಳಿಗೆ ತಂಬಿಲ ಸೇವೆಯೂ ನಡೆಯಿತು. ಬಳಿಕ ಸಂಜೆ ವಿನಾಯಕ ಭಜನಾ ಮಂಡಳಿ ಸಂಟ್ಯಾರ್ ಅವರಿಂದ ಭಜನಾ ಕಾರ್ಯಕ್ರಮ ನೆರವೇರಿದೆ. ರಾತ್ರಿ ಅನ್ನ ಸಂತರ್ಪಣೆ ಬಳಿಕ ಪುಂಡಿಕಾಯಿ ಕುಟುಂಬಸ್ಥರು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರ್ತಾ ಇರುವ ಕಾರಣಿಕ ದೈವ ರಕ್ತೇಶ್ವರಿಯ ದೈವದ ಸಿರಿ ಸಿಂಗಾರದ ನೇಮೋತ್ಸವ ನಡೆಯಿತು. ಬಳಿಕ ಸಾನ್ನಿಧ್ಯ ಶಕ್ತಿಯಾದ ಗುಳಿಗ ದೈವ ನೇಮೋತ್ಸವ ನಡೆಯಿತು. ಸಾವಿರಾರು ಭಕ್ತರು ದೈವದ ಸಿರಿನುಡಿ ಗಂಧ ಪ್ರಸಾದವನ್ನು ಪಡೆದು ಪುನೀತರಾಗಿದ್ದಾರೆ.